ಮಂಗಳೂರಿನ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ನಗರದ ಕುಂಟಿಕಾನದಲ್ಲಿರುವ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ವಿಶ್ವ ಯೋಗ ದಿನವನ್ನು ಆಯೋಜಿಸಿದ್ದು, ಯೋಗ ತರಬೇತುದಾರ ಕುಶಾಲಪ್ಪ ಜಿಎನ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ದೇಹಕ್ಕೆ ಯೋಗ ಅಗತ್ಯವಾಗಿದೆ, ಪ್ರತಿಯೊಬ್ಬರೂ ಪ್ರತಿದಿನ ಯೋಗಾಭ್ಯಾಸ ಮಾಡಬೇಕು ಎಂದು ಕಿವಿಮಾತು ಹೇಳಿದ್ರು. ಮನಸ್ಸನ್ನು ಶಾಂತಗೊಳಿಸಿ ಲಯಗೊಳಿಸುವಂತಹ ಒಂದು ವಿದ್ಯೆ ಯೋಗ. Entire purpose of the yoga practice to reduce the numbers of thought. Entire day we are thinking too much. Whether it's a big word or a keeping on, we are thinking about it. At least few minutes, if you are able to manage to reduce the numbers of thought, that's a great achievement in our life. ಒಂದು ಅರ್ಥ ಹೇಳಿ, ಒಂದು ಕಾರಣಕ್ಕೆ ನಾವು ನಮ್ಮ ಬಗ್ಗೆ ಯೋಚಿಸಿ, ನಾವು ನಮ್ಮದೇ ಬಗ್ಗೆ ಚಿಂತನೆ ಮಾಡಿ ಅಭ್ಯಾಸ ತೊಡಗಿಸಿಕೊಳ್ಳೋಣ. We can calm down entire body. ಇದೇ ವೇಳೆ ಎಜೆ ಆಸ್ಪತ್ರೆಯ ವೈದ್ಯರು ಮತ್ತು ಸಿಬ್ಬಂದಿಯವರಿಗೆ ಯೋಗಾಸನ ಮಾರ್ಗದರ್ಶನ ನೀಡಲಾಯಿತು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಎಜೆ ಆಸ್ಪತ್ರೆಯ ಲಕ್ಷ್ಮೇಶ ರೈ, ಸಿಒಒ ಡಾಕ್ಟರ್ ಶಾಶ್ವತ್, ಡಾಕ್ಟರ್ ಪ್ರೇಮಾಳ್ವಾ, ಡಾಕ್ಟರ್ ರಶ್ಮಿ, ಮರೀನಾ ರೆಡ್ಡಿ, ನಿರ್ಮಲಾ ಕುಮಾರಿ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.